ಅಗ್ನಿ ಶ್ರೀಧರ್ ಸರ್ ಜೊತೆಲೆಲ್ಲ ವರ್ಕ್ ಮಾಡಿದ್ದೀರಾ ಫಿಲಿಮ್ಸ್ ಆಗಿ ಸ್ಲಂಬಾಲ, ಎದೆಗಾರಿಕೆ ಮತ್ತು ಈಗ ಹೆಡ್ ಬುಷು. ಅವರು ದ್ರಾವಿಡ ಪಡೆ ಕಟ್ಟಕ್ಕೆ ಹೋಗ್ತಾರೆ, ಅಂದಮೇಲೆ ಅದನ್ನು ಶುರು ಮಾಡ್ತೀನಿ ಅಂತ ಇದ್ದಾರೆ. ಮತ್ತು ನಿಮ್ಮ ಸಿದ್ಧಾಂತಕ್ಕೂ ಅವ್ರ ಸಿದ್ಧಾಂತಕ್ಕೂ ಯಾವ ಲೆವೆಲ್ಗೆ ತಾಳೆ ಆಗುತ್ತೆ ಸರ್? ನಮಗೆ ಸಿನಿಮಾ ರಂಗಕ್ಕೆ ಕರ್ಕೊಂಬಂದು ನನಗೆ ಅವಕಾಶ ಕೊಟ್ಟಿದ್ದೆ ಅಗ್ನಿ ಶ್ರೀಧರ್ ಅವರು. ಅಗ್ನಿ ಶ್ರೀಧರ್ ಅವರು ನನಗೆ ಯಾವತ್ತೂ ನಾನು ಒಂದು ಸಿನಿಮಾ ಮಾಡಿರಲಿಲ್ಲ. ನಾನು ಅವಾಗ ನಾಟಕ ಅಧ್ಯಯನ ಮಾಡ್ತಾಯಿದ್ದೆ. ನಾಟಕದಿಂದ ಹೇಗೆ ಸಮಾಜಕ್ಕೆ ಪರಿವರ್ತನೆ ತರ್ಬೋದು, ನಾಟಕದಿಂದ ಹೇಗೆ ಬದಲಾವಣೆ ಮಾಡ್ಬೋದು ಅಂತ ನಾನು ಆ ಟೈಮ್ನಲ್ಲಿ ನಾನು, ಕಿಶೋರು, ನರೇಂದ್ರ ಬಾಬು ಯಾರು ನನಗೆ ಲಾಂಚ್ ಮಾಡಿದ್ದಾರೆ, ನಮ್ಮ ಡೈರೆಕ್ಟರ್ ಆದ ನರೇಂದ್ರ ಬಾಬು ಅವರು ಕಬಡ್ಡಿ ಮತ್ತು ಸಂತೆಯಲ್ಲಿ ನಿಂತ ಕಬೀರ ಡೈರೆಕ್ಟರು ಅದಾದಮೇಲೆ ಮಾಡಿದ್ದು. ಬಟ್ ಅವರು ನನಗೆ ನಮ್ಮನ್ನು ಅಗ್ನಿ ಶ್ರೀಧರ್ ಹತ್ರ ಎದೆಗಾರಿಕೆಗೆ ನಾಟಕ ಮಾಡಬೇಕು ಅಂತ ಹೋಗಿ ಆ ಸಂದರ್ಭದಲ್ಲಿ ಶ್ರೀಧರ್ ಅವರು ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿನ್ನನ್ನೇ ಕ್ಯಾಸ್ಟ್ ಮಾಡ್ತೀನಿ, ಅದು ಒಂದು ರೀತಿ ಒಳ್ಳೆ ಕತೆ ಬರೆದು ನನಗೆ ಒಳ್ಳೆಯ ಅವಕಾಶ ಕೊಟ್ಟರು. ಅದಕ್ಕೆ ನಾನು ಕೃತಜ್ಞತೆಗಳಿದೆ. ಆದರೆ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಮಗೆ ಭಾಳ ಭಿನ್ನಾಭಿಪ್ರಾಯಗಳಿದೆ. ನಾನು ಶ್ರೀಧರ್ ಸರ್ ಜೊತೆ ಇವಾಗ ಒಂದು 15 ವರ್ಷದಿಂದ ಸಂಪರ್ಕ, ಬಟ್ ಹೆಚ್ಚಾಗಿ ಒಂದು 5-6 ವರ್ಷಗಳಿಂದ ನಾನು ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಅವರ ಮಾತುಗಳನ್ನು ನೋಡ್ತಾ ಇದ್ದೀನಿ. ಅವರು ಓದ್ಕೊಂಡಿರೋ ವ್ಯಕ್ತಿ, ಅವರು ತಿಳ್ಕೊಂಡಿರೋ ವ್ಯಕ್ತಿ, ಸಮಾಜದ ಬಗ್ಗೆ ಅವ್ರಿಗೂ ಕಾಳಜಿ ಇದೆ. ಆದರೆ ಸೈದ್ಧಾಂತಿಕವಾಗಿ ನಮಗೆ ಸಂಪೂರ್ಣವಾಗಿ ಸಹಮತ ಇದೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಭಾಳ ದೊಡ್ಡ ಮಟ್ಟದ ವೈಚಾರಿಕ ವ್ಯತ್ಯಾಸಗಳಿದೆ. ಸೊ ನನಗೆ ನಾವು ಅದನ್ನೆಲ್ಲ ಮೀರಿ ನಾವು ಒಂದು ಉತ್ತಮ ಸಮಾನತೆಗೋಸ್ಕರ ನಿಂತ್ಕೊತಾರೆ ಅಂದರೆ ಯಾರೇ ಬಂದರೂ ನಾವು ತಯಾರಿದ್ದೀವಿ. ಆದರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಬಿಟ್ಟು ಎಲ್ಲೋ ಒಂದು ಕಡೆ ಬೇರೆ ಸಿದ್ಧಾಂತ ಇದ್ದರೆ ನನಗೆ ಅದು ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನನಗೆ ಸಂಪೂರ್ಣವಾಗಿ ಅವ್ರ ಸಿದ್ಧಾಂತಕ್ಕೆ ನನಗೆ ಸಹಮತ ಇದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಏನೇ ಒಂದು ದ್ರಾವಿಡ ರೀತಿಯಲ್ಲಿ ಅವ್ರು ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೋ ಅದು ಒಳ್ಳೆಯದೇ. ಶ್ರೀಧರ್ ಅಂಥವ್ರಾಗಿರ್ಬೋದು ಅಥವಾ ಯಾರೇ ಸಮಾಜಮುಖಿ ಕಾಳಜಿ ಇರೋರಾಗಿರ್ಬೋದು, ಅವರೆಲ್ಲ ನಿಂತ್ಕೊಂಡು ನಮ್ಮ ಒಂದು ರೀತಿ ಸತ್ಯಕ್ಕೋಸ್ಕರ, ನಮ್ಮ ಒಂದು ರೀತಿ ಸಮಾನತೆಗೋಸ್ಕರ, ಉತ್ತಮ ಸಮಾಜಕ್ಕೋಸ್ಕರ ಮಾಡಲಿ. ಅದು ಕೂಡ ನಮಗೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಚರ್ಚೆ ಆಗುತ್ತೆ, ಸಮಾಜಕ್ಕೆ ಕೂಡ ಒಳ್ಳೆಯ ಒಂದು ರೀತಿ ಕೆಲಸಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ನನಗೂ ಅವ್ರ ಜೊತೆ ಸೈದ್ಧಾಂತಿಕವಾಗಿ ಭಾಳ ಭಿನ್ನಾಭಿಪ್ರಾಯ ಇದೆ. ಸೊ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಈ ಸುಮಾರು ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಚೇತನ್ ಸರ್. ಸೊ ಜೈ ಭೀಮ್ ಸರ್. ಜೈ ಭೀಮ್.